ಕಳೆದ ಮಳೆಗಾಲದ ಸಂದರ್ಭದಲ್ಲಿ ಮಂಜನಾಡಿಯ ಕೊಪ್ಪಳ ಸಮೀಪ ನಡೆದಿದ್ದಂತಹ ಮನೆ ಕುಸಿತ, ಗುಡ್ಡ ಕುಸಿತ ಆಗಿ ಮನೆ ಕುಸಿತ ಆದಂತಹ ದುರಂತದಲ್ಲಿ ತನ್ನ ಮಕ್ಕಳನ್ನ ಕಳೆದುಕೊಂಡು, ಇಬ್ಬರು ಮಕ್ಕಳನ್ನ ಕಳೆದುಕೊಳ್ತಾರೆ. ತನ್ನ 2 ಕಾಲುಗಳನ್ನು ಕೂಡ ಕಳೆದುಕೊಂಡಿದ್ದಂತಹ ಅಶ್ವಿನಿ ಅವರಿಗೆ ಇದೀಗ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಬಿಜೆಪಿಯ ವತಿಯಿಂದ ಮತ್ತು ಲೋಧಾ ಟ್ರಸ್ಟ್ ವತಿಯಿಂದ 23 ಲಕ್ಷ ರೂಪಾಯಿ ಪರಿಹಾರವನ್ನ, ಸಹಾಯಧನವನ್ನ ನೀಡಲಾಗಿದೆ. ಅವರು ಇಷ್ಟು ದೊಡ್ಡ ಸಮಸ್ಯೆ ಆಗಿದ್ರು ಕೂಡ ಸರ್ಕಾರದಿಂದ ಅವರಿಗೆ ಯಾವುದೇ ರೀತಿಯ ಪರಿಹಾರ ಆಗಿರ್ಬೋದು, ಸಹಾಯಧನ ಆಗಿರ್ಬೋದು, ಅಥವಾ ಅವರಿಗೆ ಮನೆ ಕಟ್ಟಲಿಕ್ಕೆ ಜಾಗ ಆಗಿರ್ಬೋದು, ಯಾವುದು ಕೂಡ ಸಿಕ್ಕಿಲ್ಲ. ಸದ್ಯ ಇದನ್ನ ಗಮನಿಸಿದಂತಹ ಬಿಜೆಪಿಯ ನಾಯಕರು ಇದೀಗ ಅವರಿಗೆ ಒಂದಷ್ಟು ಸಹಾಯಧನವನ್ನು ವಿತರಿಸಿದ್ದಾರೆ. ಪ್ರಮುಖವಾಗಿ ಅಶ್ವಿನಿ ಅವರು 2 ಕಾಲುಗಳನ್ನು ಕಳೆದುಕೊಂಡಿದ್ದಾರೆ. 2 ಕಾಲುಗಳನ್ನು ಕಳೆದುಕೊಂಡು ಅವರಿಗೆ ನಡಿಲಿಕ್ಕೂ ಕೂಡ ಆಗದಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ ಯಾವುದೇ ರೀತಿಯ ಪರಿಹಾರ ಅವರಿಗೆ ಸಿಕ್ಕಿರಲಿಲ್ಲ. ಅವರ ಕೃತಕ ಕಾಲುಗಳನ್ನು ಜೋಡಣೆ ಮಾಡಬೇಕಾದ್ರೆ ಅವರಿಗೆ 23 ಲಕ್ಷ ರೂಪಾಯಿ ಅಗತ್ಯ ಆಯಿತು. ಆ ಒಂದು ಸಹಾಯಧನವನ್ನು ಇದೀಗ ಲೋಧಾ ಚಾರಿಟೇಬಲ್ ಟ್ರಸ್ಟ್ ಮೂಲಕ ನಳಿನ್ ಕುಮಾರ್ ಕಟೀಲ್ ಮತ್ತು ಅವರ ಬಿಜೆಪಿಯ ತಂಡ ಈಗಾಗಲೇ ಅವರಿಗೆ ಈ ಸಹಾಯಧನವನ್ನು ವಿತರಿಸಿದೆ. 1 ವರ್ಷದಿಂದ ಕುಟುಂಬ ಸಂಕಷ್ಟದಲ್ಲಿತ್ತು. ಅಶ್ವಿನಿ ಅವರಿಗೆ ಕೃತಕ ಕಾಲುಗಳನ್ನು ಒದಗಿಸಲಿಕ್ಕೆ ಇದೀಗ ಸಹಾಯ ಮಾಡುವಂತೆ ಆಗಿದೆ. 2 ಕಾಲುಗಳಿಲ್ಲದಂತಹ ಅಶ್ವಿನಿ ಮತ್ತೆ ನಡೆದಾಡುವಂತೆ ಆಗಲಿ ಅಂತ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಮಂಗಲ್ ಪ್ರಭಾ ಲೋಧಾ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೆ. ಹಾಗೂ ನನಗೆ ಕಾಲಿಗೆ ಧನ ಸಹಾಯ ಮಾಡಿದ 23 ಲಕ್ಷ ಧನ ಸಹಾಯ ಮಾಡಿದ ಲೋಧಾ ಅವರಿಗೆ ಟ್ರಸ್ಟ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ಅವರಿಗೆ ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಕಾಶ್ರೀ ಅವರಿಗೆ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಸರ್ ನಳಿನ್ ಕಟೀಲ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಸಂತೋಷ್ಜಿ ಅವರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಮಂಜನಾಡಿ ಗ್ರಾಮದ ಕೊಪ್ಪಳ ಎಂಬ ಕ್ಷೇತ್ರ ಪರಿಸರದಲ್ಲಿ ಕಳೆದ ವರ್ಷ ನೆರೆ ಹಾವಳಿಯಿಂದ ಆಗಿರ್ತಕ್ಕಂಥ ಅವಘಡ, ಒಂದು ಮನೆ ಕುಸಿತ, ಅಶ್ವಿನಿ ಅವರ ಮನೆ ಕುಸಿತ ಆಗಿತ್ತು. ಆ ಸಂದರ್ಭದಲ್ಲಿ ಆ ಮನೆಯಲ್ಲಿರ್ತಕ್ಕಂಥ 2 ಮಕ್ಕಳ ಮೃತ್ಯು ಆಗಿದೆ. ಒಂದು ಅಶ್ವಿನಿ ಅವರ ಅತ್ತೆಯ ಮೃತ್ಯು ಆಗಿದೆ. ಅಶ್ವಿನಿ ಅವರು ಮತ್ತು ಅವರ ಮಾವನ, ಅಶ್ವಿನಿ ಅವರು 2 ಕಾಲನ್ನು ಕಳ್ಕೊಂಡಿದ್ದಾರೆ, ಅವರ ಮಾವ 1 ಕಾಲನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಬಹಳ ಸಂಕಷ್ಟದಲ್ಲಿ ಈ ಕುಟುಂಬ ಇತ್ತು. ಆ ಸಂದರ್ಭದಲ್ಲಿ ಈ ಕುಟುಂಬದ ಬೇಡಿಕೆ ಆಗಿರ್ತಕ್ಕಂಥ 2 ಕಾಲುಗಳನ್ನು ಕಳ್ಕೊಂಡಿರ್ತಕ್ಕಂಥ ಅಶ್ವಿನಿ ಅವರು ಕೃತಕ ಕಾಲಿನ ಜೋಡಣೆ ಆಗಬೇಕು ಅಂತ ವೈದ್ಯರಲ್ಲಿ ಚರ್ಚೆ ಮಾಡಿದಾಗ ಇವತ್ತಿನ ಅದರ ಅಂದಾಜು ಖರ್ಚು ಸುಮಾರು 23 ಲಕ್ಷ ರೂಪಾಯಿಗಳಾಗ್ತದೆ ಅನ್ನುವಂಥದ್ದು ಬಂದಾಗ ಆ 23 ಲಕ್ಷವನ್ನು ಭರಿಸುವುದಕ್ಕೆ ಅಸಾಧ್ಯ ಆಗಿರ್ತಕ್ಕಂಥ ಕುಟುಂಬ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಕುಂಪಾಲ್ ಮತ್ತು ನಮ್ಮ ಇಲ್ಲಿಯ ಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ಜಗದೀಶ್ ಆಳ್ವರ ಗಮನಕ್ಕೆ ತಂದಾಗ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿದಾಗ ಕೊನೆಗೆ ಇದಕ್ಕೆ ಯಾವುದಾದ್ರೂ ಸೇವಾ ಸಂಸ್ಥೆಯಿಂದ ಜೋಡಿಸಬಹುದು ಅನ್ನುವ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹಕಾರಿಯವರಾಗಿರ್ತಕ್ಕಂಥ ಪ್ರಕಾಶ್ಜಿ ಅವರ ಗಮನಕ್ಕೆ ತಂದಾಗ ಅವರು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂತೋಷ್ಜಿ ಅವರ ಗಮನಕ್ಕೆ ತಂದರು. ಸಂತೋಷ್ಜಿ ಅವರು ತುರ್ತು ನನಗೆ ಕರೆ ಮಾಡಿ ಈ ಕುಟುಂಬದ ಜೊತೆ ನಿಲ್ಲಬೇಕು ಅಂತ ಹೇಳಿದಾಗ ಮಹಾರಾಷ್ಟ್ರದ ಸಚಿವರಾಗಿರ್ತಕ್ಕಂಥ ಮಂಗಲ್ ಪ್ರಭಾತ್ ಲೋಧಾ ಅವರ ಗಮನಕ್ಕೆ ತಂದಾಗ ಅವ್ರದೇ ಟ್ರಸ್ಟ್ ಲೋಧಾ ಚಾರಿಟೇಬಲ್ ಟ್ರಸ್ಟಿಂದ ಇದಕ್ಕೆ 23 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡ್ತೇನೆ ಅಂತ ಒಪ್ಕೊಂಡ್ರು. ಸಂತೋಷ್ಜಿ ಅವರು ಮತ್ತು ನಾನು ಮಾತನಾಡಿದಾಗ ತತ್ಕ್ಷಣ ಸಂತೋಷದಿಂದ ಇಲ್ಲಿಯ ಮನೆಯ ಪರಿಸರ, ಆರ್ಥಿಕ ಪರಿಸ್ಥಿತಿ, ಇವರಿಗಾಗಿರ್ತಕ್ಕಂಥ ದುರ್ಘಟನೆಯ ಕಷ್ಟಗಳನ್ನು ನೆನೆದು ಲೋಧಾ ಚಾರಿಟೇಬಲ್ ಟ್ರಸ್ಟಿಂದ ಈಗಾಗಲೇ 23 ಲಕ್ಷಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆ್ಯಂಡೋಲೈಟ್ ಅನ್ನತಕ್ಕಂಥ ಕಂಪನಿ ಅವರ ಕೃತಕ ಕಾಲಿನ ಜೋಡಣೆಗೆ ಮುಂದಾಗಿದೆ. ಹಾಗಾಗಿ ಆ ಕಂಪನಿಯ ಪೂರ್ಣ ಹಣವನ್ನು ಈಗಾಗಲೇ ಲೋಧಾ ಚಾರಿಟೇಬಲ್ ಟ್ರಸ್ಟ್ ಬಳಸಿದೆ. ಹಾಗಾಗಿ ಅವರಿಗೆ ಆಗಿರ್ತಕ್ಕಂಥ ಆರ್ಥಿಕ ಸಂಕಷ್ಟಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆ ಕುಟುಂಬದ ಜೊತೆಗೆ ನಿಂತು ಈ ಕಾರ್ಯವನ್ನು ಮಾಡಿದೆ. ಹಾಗಾಗಿ ನಾನು ಮಂಗಲ್ ಪ್ರಭಾತ್ ಲೋಧಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈಗಾಗಲೇ ಲೋಧಾ ಅವರು ನೇರವಾಗಿ ಅಶ್ವಿನಿ ಅವರಲ್ಲಿ ಮಾತನಾಡಿದರೆ ನಿಮ್ಮ ಜೊತೆ ನಾನು ಇದ್ದೇನೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ಸಂಘಟನೆಯ ಮುತುವರ್ಜಿಯಿಂದ ಇವತ್ತು ಈ ಕಾರ್ಯಗಳಾಗಿದ್ದಾವೆ. ವಿಶೇಷವಾಗಿ ಈಗ ಬಂದಾಗ 2 ಬೇಡಿಕೆಯನ್ನು ಇಟ್ಟಿದ್ದಾರೆ. ಒಂದು, ಅವರಿಗೆ ಮನೆ ಪೂರ್ತಿಯಾಗಿರ್ತಕ್ಕಂಥ ಕುಸಿತ ಆಗಿರೋದ್ರಿಂದ ಮನೆ ಇಲ್ಲ. ಅಂದರೆ ಈಗಾಗಲೇ ಸ್ವಂತ ಜಾಗ ಅನ್ನತಕ್ಕಂಥದ್ದು ಕುಟುಂಬದ ಜಾಗ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ಜಿಲ್ಲಾಧಿಕಾರಿಗಳಲ್ಲಿ ಅವರು ಜಾಗವನ್ನು ಕೇಳಿದ್ದಾರೆ.
ನನಗೆ ವಿಶ್ವಾಸ ಇದೆ ಜಿಲ್ಲಾಧಿಕಾರಿಗಳು ಮತ್ತು ಇದೇ ಭಾಗದ ಶಾಸಕರಾಗಿರ್ತಕ್ಕಂಥವರು ಸಚಿವರಾದ ಕಾರಣಕ್ಕೋಸ್ಕರ ತತ್ಕ್ಷಣ ಜಾಗವನ್ನು ಕೊಡ್ತಾರೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಸರ್ಕಾರದ ಜವಾಬ್ದಾರಿ ಅದು, ಸರ್ಕಾರದ ಜವಾಬ್ದಾರಿ. ಇಂತಹ ಸಮಸ್ಯೆಗಳಲ್ಲಿ ಇರ್ತಕ್ಕಂಥವರು ಕಳೆದಾಗ ತತ್ಕ್ಷಣ ಮುಂದೆ ಬಂದು ಅವರಿಗೆ ಜಾಗ ಮನೆಗಳನ್ನು ಕೊಡಬೇಕು. ಆದರೂ ಜಾಗವನ್ನು ಸರ್ಕಾರ ಕೊಡುತ್ತೆ ಅನ್ನತಕ್ಕಂಥ ವಿಶ್ವಾಸ. ಜಾಗವನ್ನು ಸರ್ಕಾರ ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿ ಮುಂದೆ ನಿಂತು ಅವರಿಗೆ ಗೃಹ ನಿರ್ಮಾಣವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ.